ಮಂಗಳೂರಿನ ವಾಮಂಜೂರಿನಲ್ಲಿರುವ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 15ನೇ ಪದವಿ ಪ್ರದಾನ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿರುವ ವಾಮಂಜೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಇಂದು ಪದವಿ ಪ್ರದಾನ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪಣಂಬೂರಿನ ಎನ್ಎಂಪಿಟಿ ಚೇರ್ಮನ್ ಡಾಕ್ಟರ್ ವೆಂಕಟರಾಮನ್ ಅಕ್ಕರಾಜು ಅವರು ಮಾತನಾಡಿ, ವಿಜ್ಞಾನದಿಂದ ಔಷಧದವರೆಗಿನ ಜೀವನದ ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೌಶಲ್ಯ ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿದ ಅವರು, ಜ್ಞಾನದ ಹಸಿವನ್ನು ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. Is doing. What we learn today is the technology tomorrow. You are seeing nowadays, when it comes to COVID, when it comes to unforeseen and imaginable virus that enters into humanity, the scientists play a more important role than the doctors. The doctor can't diagnose unless the scientist and technologist makes a device which can detect it. ಅನಂತರ ಐಟಿಸಿ ಇನ್ಫಾಟೆಕ್ ಬೆಂಗಳೂರಿನ ಸೀನಿಯರ್ ಪ್ರೋಗ್ರಾಂ ಮ್ಯಾನೇಜರ್ ಬಸ್ತಿ ವಿಕ್ರಮ್ ಶೆಣಿಯವರು ಮಾತನಾಡಿ, ಶಿಸ್ತು ಈ ಕಾಲೇಜಿನ ವಿಶಿಷ್ಟ ಲಕ್ಷಣವಾಗಿದೆ. ಸಮರ್ಥ ವ್ಯಕ್ತಿಯಾಗಿ ತಮ್ಮ ಜೀವನವನ್ನು ರೂಪಿಸಲು ಇದು ಅಪಾರ ಕೊಡುಗೆಯನ್ನ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. Because every engineer graduated from this college has demonstrated capabilities that are becoming a big impact in the companies. And I'm sure that once you onboard your journey, your professional journey, you will come to know that how valuable it is to be graduated from St. Joseph Engineering College. With this, I would like to conclude and congratulate each and every engineer graduating from class of 2020 and wish you all the best for your future endeavors. ಮಂಗಳೂರಿನ ಬಿಷಪ್ ಮತ್ತು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ಅತಿ ವಂದನೀಯ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪದವೀಧರರು ನಮ್ಮ ಕಾಲೇಜಿನ ಹೆಮ್ಮೆ. ಪದವೀಧರರನ್ನ ಅಭಿನಂದಿಸಿದ ಅವರು, ಉದ್ಯೋಗದ ಸ್ಥಳಗಳಲ್ಲಿ ಸಹಕಾರಯುತ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. And they are now ready to launch into another phase, which is either a placement or a higher study or their own enterprise. These students have acquired values, knowledge and skills. The joy of the alma mater, the Venerable Mother, is found in the accomplishment of our alumni and alumnae. Today we celebrate because in spite of the odd situation, our students did not give up, but fought the good fight, finished the race, kept up the faith to claim the crown of victory. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಿಯಾ ಡಿಸೋಜಾ ಅವರು ಪದವಿ ಪ್ರಮಾಣ ವಚನವನ್ನ ನೀಡಿದರು. ಈ ವೇಳೆ 463 ಪದವಿ ವಿದ್ಯಾರ್ಥಿಗಳು, 104 ಸ್ನಾತಕೋತ್ತರ ಪದವೀಧರರಿಗೆ ಸಂಸ್ಥೆಯಿಂದ ಪದವಿ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ, ಸಹಾಯಕ ನಿರ್ದೇಶಕರಾದ ರೆವರೆಂಡ್ ಫಾದರ್ ರೋಹಿತ್ ಡಿಕೋಸ್ತಾ, ರೆವರೆಂಡ್ ಫಾದರ್ ಆಲ್ವೆನ್ ಡಿಸೋಜಾ, ಆಕಾಶ್ ಲೋಬೋ, ಕಾಲೇಜಿನ ಎಚ್ಆರ್ ಮ್ಯಾನೇಜರ್ ಲವಿನಾ ಡಿಸಿಲ್ವಾ, ಡಾಕ್ಟರ್ ರೋಹನ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್, ಮಂಗಳೂರು.